ಅಮೆರಿಕ ಸಂಯುಕ್ತ ಸಂಸ್ಥಾನದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈಗ 10ರಲ್ಲಿ ಒಬ್ಬರು ಈ ಮೋಸ್ಟ್ ವಾಂಟೆಡ್ ಪರಾರಿ ಮಹಿಳೆ ಎಂದು ಸಿಂಡಿ ಬಗೆಗೆ ಬಹುಮಾನ ಸಹಿತ ಅಂತಾರಾಷ್ಟ್ರೀಯ ಪ್ರಕಟಣೆಯನ್ನು ನೀಡಿದೆ. ಸಿಂಡಿ ರಾಡ್ರಿಗೆಸ್ ಸಿಂಗ್ ತಲೆಗೆ ಹಿಂದೆ $25,000 ಬಹುಮಾನ ಘೋಷಿಸಿದ್ದನ್ನು ಈಗ $2,50,000 ಏರಿಸಲಾಗಿದೆ. 2023ರ ಮಾರ್ಚ್ 22ರಂದು 40ರ ಪ್ರಾಯದ ಸಿಂಡಿ, ಆಕೆಯ ಗಂಡ ಅರ್ಷದೀಪ್ ಸಿಂಗ್ ಹಾಗೂ 6 ಮಕ್ಕಳು ಟೆಕ್ಸಾಸ್ನಿಂದ ಭಾರತದತ್ತ ಹೋಗುವ ವಿಮಾನ ಹತ್ತಿದ್ದಾರೆ. ಕೊನೆಯ ಅವಳಿಗಳಲ್ಲಿ ಒಬ್ಬನಾದ 6 ವರ್ಷದ ನೋವೆಲ್ ಆಲ್ವರಿಸ್ ಇರಲಿಲ್ಲ. ದಿವ್ಯಾಂಗನಾದ ಬಾಲಕ ಆ ಕುಟುಂಬಕ್ಕೆ ಒಂದು ಹೊರೆಯಾಗಿದ್ದ. 2022ರ ಅಕ್ಟೋಬರ್ನಿಂದ ನೋಯೆಲ್ ಕಾಣಿಸಿಲ್ಲ. ಮೆಕ್ಸಿಕೋದ ಅಜ್ಜನ ಮನೆಯಲ್ಲಿದ್ದಾನೆ ಎಂದೆಲ್ಲ ಸಿಂಡಿ ಹೇಳಿದರೂ ಯಾರೂ ನಂಬಲಿಲ್ಲ. ಸ್ವಯಂ ಏನು ಮಾಡಲಾಗದ ಬಾಲಕನನ್ನು ಸಿಂಡಿ ಕೊಂದಿದ್ದಾಳೆ ಎಂದು ಆರೋಪಿಸಲಾಗಿತ್ತು. ಟೆಕ್ಸಾಸ್ನ ಜಿಲ್ಲಾ ಕೋರ್ಟು 2023ರ ಅಕ್ಟೋಬರ್ 31ರಂದು ಸಿಂಡಿಯದು ಮರಣದಂಡನೆ ಅಪರಾಧ ಎಂದು ಮರುದಿನ ಆಕೆಯ ಬಂಧನಕ್ಕೆ ವಾರೆಂಟ್ ಹೊರಡಿಸಿತ್ತು. ಸಿಂಡಿ ಕುಟುಂಬದ ಇತರರೊಡನೆ ಪರಾರಿಯಾಗಿದ್ದಾಳೆ. ಎಲ್ಲಿರುವಳೋ ತಿಳಿದಿಲ್ಲ. ಮೆಕ್ಸಿಕೋ ಮೂಲದ ಹೆತ್ತವರಿಗೆ ಸಿಂಡಿ 1985ರಲ್ಲಿ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಹುಟ್ಟಿದವಳು. ಈಗ ಯುಎಸ್ಎಯ FBIನ ಮೋಸ್ಟ್ ವಾಂಟೆಡ್ ಪರಾರಿ ಮಹಿಳೆ.